ನಮ್ಮ ಮುಸ್ಲಿಂ ಉಲಮಾಗಳು, ನಮ್ಮ ಮುಸ್ಲಿಂ ಮುಖಂಡರು ಎಲ್ಲ ಏನು ರಂಜಾನ್ ಸಮಯದಲ್ಲಿ ಸಂಜೆ ಇಫ್ತಾರ್ ಸಮಯದಲ್ಲಿ ಏನು ಎಲ್ಲ ಜನಾಂಗದವರು ಮಸೀದಿಯ ಮುಂದೆ ತನ್ನ ಅಂಗಡಿ ಮುಂಗಟ್ಟುಗಳನ್ನು ಮಡಗಿ ವ್ಯಾಪಾರ ನಡೆಸುತ್ತಾರೆ. ತುಮಕೂರಿನಲ್ಲಿ ರಂಜಾನ್ ತಿಂಗಳಲ್ಲಿ ಸಂಜೆ ಇಫ್ತಿಯಾರ್ ಸಮಯದಲ್ಲಿ ಎಲ್ಲಾ ಜನಾಂಗದವರು ಮಸೀದಿಯ ಮುಂದೆ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟು ವ್ಯಾಪಾರ ಮಾಡುತ್ತಾರೆ. ಅವರಿಗೆಲ್ಲರಿಗೂ ಮಸೀದಿಯ ಮುಂದೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ತಾಜುದ್ದೀನ್ ಶರೀಫ್ ಮನವಿ ಮಾಡಿದ್ದಾರೆ. ಈ ಸಂದೇಶ ನೀಡುವುದೇನೆಂದರೆ, ಪ್ರವಾದಿ ಮೊಹಮ್ಮದ್ ರವರು ಹೇಳುವುದೇನೆಂದರೆ, ದ್ವೇಷದ ಉತ್ತರ ದ್ವೇಷದಿಂದಲ್ಲ ಪ್ರೀತಿಯಿಂದ ನೀಡಬೇಕು ಎಂದು ಹೇಳಿದ್ದಾರೆ. ನಾವು ಎಲ್ಲಾ ಜನಾಂಗದವರಿಗೂ ಮಸೀದಿ ಹಾಗೂ ದರ್ಗಾದ ಮುಂದೆ ವ್ಯಾಪಾರ ಮಾಡಲು ಅವಕಾಶ ನೀಡುತ್ತಿದ್ದೇವೆ. ಅದೇ ರೀತಿ ವ್ಯಾಪಾರ ಮುಂಗಟ್ಟುಗಳು ನಡೆಸಿಕೊಂಡು ಹೋಗಬೇಕು ಎಂದು ಎಲ್ಲರೂ ಇದಕ್ಕೆ ಸ್ವಾಗತ ಮಾಡಿದ್ದಾರೆ. ಯಾವುದೇ ರೀತಿಯ ಅಡಚಣೆ ಉಂಟು ಮಾಡಬಾರದು ಎಂದು ನಮ್ಮ ಮುಸ್ಲಿಂ ಸಮುದಾಯ ಹಾಗೂ ಮುಸ್ಲಿಂ ಯುವಕರಲ್ಲಿ ಮತ್ತು ಪ್ರೆಸಿಡೆಂಟ್ ಸೆಕ್ರೆಟರಿ ಅವರಲ್ಲಿ ಮನವಿ ಮಾಡಿದ್ದೇನೆ ಎಂದರು. ಈ ಸಂದೇಶವನ್ನು ಜಾಮಿಯಾ ಮಸೀದಿ ಮುಫ್ತಿ ಅಮ್ಸರಿ ಸಾಬ್ ರವರು ನೀಡುತ್ತಿದ್ದಾರೆ ಎಂದರು. ವರದಿ ಎಎನ್ ಫೀರ್, ತುಮಕೂರು. ನಮ್ಮ ಮುಸ್ಲಿಂ ಉಲಮಾಗಳು, ನಮ್ಮ ಮುಸ್ಲಿಂ ಮುಖಂಡರು ಎಲ್ಲ ಏನು ರಂಜಾನ್ ಸಮಯದಲ್ಲಿ ಸಂಜೆ ಇಫ್ತಾರ್ ಸಮಯದಲ್ಲಿ ಏನು ಎಲ್ಲ ಜನಾಂಗದವರು ಮಸೀದಿಯ ಮುಂದೆ ತನ್ನ ಅಂಗಡಿ ಮುಂಗಟ್ಟುಗಳನ್ನು ಮಡಗಿ ವ್ಯಾಪಾರ ನಡೆಸುತ್ತಾರೆ. ಅವರಿಗೆಲ್ಲರಿಗೂ ಮಸೀದಿಯ ಮುಂದೆ ಎಲ್ಲ ಧರ್ಮೀಯರಿಗೂ ಅವಕಾಶ ಮಾಡಿಕೊಡಬೇಕು ಅಂತ ಮುಸ್ಲಿಂ ಮುಖಂಡರು ಮನವಿ ಮಾಡಿದ್ದಾರೆ. ಎಲ್ಲ ಜಮಾತ್ ಮುಖಂಡರು, ಎಲ್ಲ ಮಸೀದಿ ಮುಖಂಡರಿಗೆ ಮತ್ತು ಯುವಕರಿಗೆ ಈ ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಸಂದೇಶ ನೀಡೋದೇನೆಂದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದ್ವೇಷದ ಉತ್ತರ ದ್ವೇಷದಿಂದ ಅಲ್ಲ ಪ್ರೀತಿಯಿಂದ ನೀಡಬೇಕು. ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಚನದಂತೆ ನಾವು ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ಎಲ್ಲ ಜನಾಂಗದವರಿಗೆ ಮೊದಲಿಂದನೂ ಯಾವ ಥರ ಮಸೀದಿ ಮತ್ತು ದರ್ಗಾಗಳ ಮುಂದೆ ಯಾವ ಥರ ವ್ಯಾಪಾರ ಮಾಡುತ್ತಿದ್ದಾರೆ, ಆ ರೀತಿ ವ್ಯಾಪಾರ ಮುಂಗಟ್ಟುಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲ ಇದಕ್ಕೆ ಸ್ವಾಗತ ನೀಡಿದ್ದಾರೆ. ಯಾವುದೇ ಥರ ರೀತಿಯ ಅಡಚಣೆ ಉಂಟು ಮಾಡಬಾರ್ದು ಅಂತ ನಮ್ಮ ಮುಸ್ಲಿಂ ಯುವಕರಲ್ಲಿ ಮತ್ತು ಅಲ್ಲಿಂದ ಏನು ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿಗಳಲ್ಲಿ ಮನವಿ ಮಾಡಿರ್ತಾರೆ. ನಮ್ಮ ಜಾಮಿಯಾ ಮಸೀದಿಯ ಮುಫ್ತಿ ಉಮರ್ ಅನ್ಸಾರಿ ಸಾಹಬ್ ಇದೇ ಸಂದೇಶವು ತುಮಕೂರು ಜಾಮಿಯಾ ಮಸೀದಿಯಿಂದ ಕೂಡ ನೀಡುತ್ತಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. अस्सलामु अलैकुम वरहमतुल्लाहि वबरकातुहू। तमाम लोगों को रमज़ान मुबारक की मुबारक साथ मुबारक हो। बात यह है कि चंद दिन पहले बेंगलुरु में तमाम उलमा की जानिब से एक पैगाम जारी किया गया था, जिसमें ये कहा गया था कि रमज़ान में इफ्तारी के मौक़ों पर और दूसरे मौक़ों पर बहुत सारे हमारे गैर मुस्लिम भाई तिजारत करते हैं मुसलमानों के इलाक़ों में आकर। तो उलमा का कहना था कि हम मुसलमान हैं और इस्लाम ने जब से इस्लाम आया है तब से लेके आज तक और अगले कभी भी इस्लाम का ये पैगाम नहीं है कि हम किसी को तिजारत से रोकें उसके मज़हब के बुनियाद पर। तो यही पैगाम अल्लाह के रसूल सल्लल्लाहु अलैहि वसल्लम का पूरी इंसानियत के लिए है और ख़ास मुसलमानों के लिए। तो इसी को सामने रखते हुए उलमा ने पैगाम दिया कि किसी को भी व्यापार से मसाजिद के पास या कहीं पर भी ना रोका जाए।